ಹಾಯ್, ಹಲೋ, ನಮಸ್ಕಾರ. ನಾನು ನಿಮ್ಮನ್ನು ಉಡುಪಿ ಹರಿಕೃಷ್ಣ. ಇವತ್ತು ಏನು ಗೊತ್ತಾ, ಚಿಕನ್ ಸುಕ್ಕ ಮಾಡಬೇಕು ಅಂತ ಹೇಳಿ ಕೋಸ್ಟಲ್ ಅವರದ್ದು ಕರಿ ಆ್ಯಂಡ್ ಸುಕ್ಕ ಪೌಡರ್ನ ತಗೊಂಡಿದ್ದೇನೆ. ಸೊ ನೋಡುವ ಹೇಗೆ ಚಿಕನ್ ಸುಕ್ಕ ಆಗ್ತದಂತ ಹೇಳಿ. ಸೊ ನನಗೆ ಸಹ ತುಂಬ ಹಸಿವಾಗ್ತಾ ಉಂಟು. ಸೊ ನಿಮಗೆ ಸಹ ಹಸಿವಾಗ್ತಾ ಉಂಟು ಅಂತ ಹೇಳಿ ಅಂದ್ಕೊಳ್ತೇನೆ. ಬನ್ನಿ ಹೇಗೆ ಮಾಡೋದು ಅಂತ ಹೇಳಿ ನೋಡುವ. ಇಲ್ಲಿ ಮೊದಲು ನಾನೆಲ್ಲ ಏನು ಟೊಮ್ಯಾಟೊ, ಈರುಳ್ಳಿ, ಎಂಥದ್ದು ಕೊತ್ತಂಬರಿ ಸೊಪ್ಪು ಎಲ್ಲ ಸಹ ನಾನು ಕಟ್ ಮಾಡಿ ಇಟ್ಕೊಂಡಿದ್ದೇನೆ. ಮತ್ತು ಒಂದು ಪ್ಯಾನ್ ತಗೊಳ್ಳಿ ಆಯಿತಾ. ಅದಕ್ಕೆ ಉಂಟಲ್ಲ ನಾನು ಎಣ್ಣೆ ಹಾಕೊಳ್ತಿದ್ದೇನೆ. ಈ ಎಣ್ಣೆ ಕಾದ ನಂತರ ಉಂಟಲ್ವಾ, ಅದಕ್ಕೆ ನೀವೇನು ಗರಂ ಮಸಾಲ ಸ್ಪೈಸಸ್ ಏನಿದೆ ನೋಡಿ, ಅದನ್ನು ನೀವು ಹಾಕಿದ್ರೆ ಆಯಿತು. ಜಂಟಲ್ಲಿ ಹುಡುಕ್ಲಿಕ್ಕೆ ಆಗಲಿಲ್ಲ ಆಯಿತಾ. ಈಗ ಎಂಥವು ಎಲ್ಲ ಕೈಗೆ ಸಿಗ್ತದೆ ಅದೆಲ್ಲ ಸಹ ಹಾಕ್ತಿದ್ದೇನೆ. ನೋಡಿ ಹೇಗೆ ಬರ್ತದೆ ಅಂತ ಹೇಳಿ ನೋಡುವ ಆಯಿತಾ. ಬನ್ನಿ. ಫೈನಲಿ ನಮ್ಮ ಕೋಳಿ ಸುಕ್ಕ ಉಂಟಲ್ಲ ರೆಡಿ ಆಯಿತು ಆಯಿತಾ. ಬೇಗ ಊಟ ಮಾಡುವ ಆಯಿತಾ. ಬನ್ನಿ ಎಲ್ಲರೂ ಕೂಡ. ಹಾಗೆ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಕಮೆಂಟ್ ಮಾಡೋದನ್ನ ಮರಿಬೇಡಿ. ಥ್ಯಾಂಕ್ ಯು. ಬಾಯ್ ಬಾಯ್.